SSLC ರಿಸಲ್ಟ್ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ವಾಣಿ ಕಾಲೇಜಲ್ಲಿ ಪ್ರತಿ ವರ್ಷ ಕೂಡ ಬೆಸ್ಟ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಬರ್ತಾ ಇರುತ್ತೆ. ಈ ವರ್ಷ ಕೂಡ ಹಾಗೇನೆ ಮುಖ್ಯವಾಗಿ ವಾಣಿಜ್ಯ ವಿಭಾಗದಲ್ಲಿ 3 ರ್ಯಾಂಕ್ ಬಂದಿರುವಂಥದ್ದು. ಮೊದಲದಾಗಿ ಸಂಜನಾ ಪೈ, ಇವರು ಕಾಮರ್ಸ್ ವಿಭಾಗದಲ್ಲಿ ನಮ್ಮ ಸ್ಟೇಟ್ಗೆನೆ 7ನೇ ರ್ಯಾಂಕ್ ಬಂದಿರುವಂಥದ್ದು. ಸೊ ಟೋಟಲ್ ಆಗಿ 593 ಅಂಕ ಪಡೆದಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಓಕೆ, ಫಸ್ಟ್ ಕ್ವಶನ್ ಒಂದೇ, ಎಕ್ಸ್ಪೆಕ್ಷನ್ ಇಷ್ಟು ಬರುವಂಥದ್ದು, ಅದಕ್ಕೆ ಜಾಸ್ತಿ ಇತ್ತ ನಿಮ್ಮ ನಿರೀಕ್ಷೆ ಅನ್ನುವಂಥದ್ದು? ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ಇತ್ತು, ಸ್ವಲ್ಪ ಬೇಜಾರಾಯಿತು. ಬಟ್ ಖುಷಿ ಉಂಟು ನಮ್ಮ ಕಾಲೇಜ್ಗೆ ಫಸ್ಟ್ ಬಂದಿದ್ದೇನೆ ಅಂತ ಹೇಳಿ, ಮತ್ತೆ ಸ್ಟೇಟಿಗೆ 7th ರ್ಯಾಂಕ್ ಬಂದಿದ್ದೇನೆ ಅಂತ ಹೇಳಿ. ಸ್ವಲ್ಪ ಜಾಸ್ತಿ ತೆಗಿಬೋದಿತ್ತು ಅಂತ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ನೆಕ್ಸ್ಟ್ ರಿವ್ಯಾಲ್ಯೂಷನ್ ಹಾಕುವಂತ ಏನಾದರೂ ಪ್ಲಾನ್ಸ್ ಇದೆಯಾ? ಫಸ್ಟ್ಗೆ ಅಂದರೆ ಫೋಟೋ ಕಾಪಿ ತರಿಸಿ ಮತ್ತೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನೋಡಿ ಮತ್ತೆ ಹಾಕುವ ಅಂತ ಹೇಳಿ. ಸೊ ಯಾವುದ್ರಲ್ಲಿ ನಿಮಗೆ ಸ್ವಲ್ಪ ಮಾರ್ಕ್ ಕಡಿಮೆ ಬಂತು? ಒಂದು ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷಲ್ಲಿ ಮಾತ್ರ ಒಂದು, ಅದರಲ್ಲೇ 6 ಮಾರ್ಕ್ ಹೋಯ್ತು, ಸ್ವಲ್ಪ ಬೇಜಾರಾಯ್ತು. ಸೊ ಅದು ನಿಮ್ಗೆ ಆಕ್ಚುಲಿ ಫುಲ್ ಮಾರ್ಕ್ ಬರುವಂತ ನಿರೀಕ್ಷೆ ಇತ್ತಾ? ಇಲ್ಲ, ಅದರಲ್ಲಿ ಮಾರ್ಕ್ಸ್ ಹೋಗಿತ್ತು, ಬಟ್ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹಾಗೆ ಇನ್ನು ಜಾಸ್ತಿ ಬರ್ತದೆ ಅಂತ ಥಿಂಕ್ ಮಾಡಿದ್ದೆ. ಕಾಲೇಜಿಗೆ ನಂಬರ್ 1 ಬಂದಿದ್ದೀರಾ. ಸೊ ಆ ಖುಷಿ ಹೇಗಿದೆ, ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು? ತುಂಬ ಖುಷಿ ಆಗ್ತುಂಟು. ಲೆಕ್ಚರ್ಸ್, ಪೇರೆಂಟ್ಸ್ ಇದೆಲ್ಲ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಲೆಕ್ಚರ್ಸ್ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಪ್ರಿನ್ಸಿಪಲ್ ಸರ್ ಪದೇ ಪದೇ ಬಂದು ಮೋಟಿವೇಟ್ ಮಾಡ್ತಾನೇ ಇದ್ರು. ಎಂತ ಹೇಳುದಂತ ಗೊತ್ತಾಗ್ತಿಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಸ್ಟಡೀಸ್ ಎಲ್ಲ ಯಾವ ತರ ಮಾಡ್ತಿದ್ರಿ ನೀವು? ಯಾವ ತರ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಿ? ಬೇರೆ ಏನಾದರೂ ಆಕ್ಟಿವಿಟಿ ಇದ್ದೀರಾ ನೀವು? ಅಂದ್ರೆ ಇಲ್ಲಿ ತುಂಬಾ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗ್ತಾನೆ ಇತ್ತು. ಅವರು ಅಂದ್ರೆ ಖಾಲಿ ಲೆಕ್ಚರ್ಸ್ ಹೇಳುವಂಥದ್ದು, ಖಾಲಿ ಓದುದು ಮಾತ್ರ ಇರಬಾರ್ದು, ಕಲ್ಚರಲ್ ಪ್ರೋಗ್ರಾಮ್ಸ್ಗೆ ಸಪೋರ್ಟ್ ಮಾಡ್ಬೇಕು, ಇರಬೇಕು. ಮತ್ತೆ ಹೊರಗೆ ಇವೆಂಟ್ಸ್ ಎಲ್ಲ ಬೇರೆ ಕಾಲೇಜಿಂದ ಇವೆಂಟ್ಸ್ ನಡೀತಿತ್ತು, ಅದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಎಲ್ಲ ತಂದು ಕೊಟ್ಟಿದ್ದೇವೆ. ಮತ್ತೆ ಇಲ್ಲಿ ಸಹ ತುಂಬಾ ಕಲ್ಚರಲ್ ಪ್ರೋಗ್ರಾಮ್ಸ್ ಆಗ್ತಿತ್ತು, ಅದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಅದ್ರ ಜೊತೆಗೆ ಸ್ಟಡೀಸ್ ಅನ್ನು ಸಹ ಬ್ಯಾಲೆನ್ಸ್ ಆಗಿ ಇಡಬೇಕು, ಮೈನ್ ಅದು ಅಂತ ಅವರು ಹೇಳುವಂಥದ್ದು. ಮತ್ತೆ ಸ್ಟಡೀಸ್ ಇಲ್ಲಿ ಸಹ ಅವರು ತುಂಬಾ ರಿವಿಷನ್ಸ್ ಎಲ್ಲ ಮಾಡ್ತಿದ್ರು, ಅದು ತುಂಬಾ ಹೆಲ್ಪ್ ಆಗ್ತಿತ್ತು. ಮತ್ತೆ ಕರೆಕ್ಷನ್ಸ್ ಎಲ್ಲ ಎಂತೆಲ್ಲ ನಾವು ಹೇಗೆಲ್ಲ ಎಕ್ಸಾಮ್ಸ್ ಅಲ್ಲಿ ಹೇಗೆ ಬರಿಬೇಕು ಅಂಥದ್ದೆಲ್ಲ ತುಂಬಾ ಹೇಳ್ತಿದ್ರು. ಸೊ ನೀವು ಯಾವ ತರ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರಿ ಸ್ಟಡೀಸ್ಗೆ? ಎಲ್ಲ ಮನೇಲೆಲ್ಲ ಯಾವ ತರಕ್ಕೆಲ್ಲ ಸಪೋರ್ಟ್ ಸಿಗ್ತಾ ಇತ್ತು? ನಾನಂದ್ರೆ ಸ್ವಲ್ಪ ನೈಟ್ ಓದುವಂಥದ್ದು, ಬೆಳಗ್ಗೆ ನಂಗೆ ಅಷ್ಟು ಆಗಲ್ಲ ಅಂತ ಹೇಳಿ. ಹಾಗೆ ನೈಟ್ 12 o'clock ತನಕ ಓದ್ತಿದ್ದೆ, ಮತ್ತೆ ಬೆಳಗ್ಗೆ 6 o'clockಗೆ ಎದ್ದೇಳಿ ಓದ್ತಿದ್ದೆ. ಪೇರೆಂಟ್ಸ್ ರಿಯಾಕ್ಷನ್ ಹೇಗಿತ್ತು ರಿಸಲ್ಟ್ ನೋಡಿದ? ಅವರಿಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಕಾಲೇಜಲ್ಲಿ ಅವರು ಸಹ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕಾಲೇಜ್ಗೆ ಟಾಪ್ ಬರಬೇಕು, ಮತ್ತೆ ರ್ಯಾಂಕ್ ಬರ್ತದೆ ಅಂತ ಅಷ್ಟು ಇದಿರಲಿಲ್ಲ. ಅವರಿಗೆ ತುಂಬಾ ಖುಷಿ ಆಯ್ತು. ಸರ್ಪ್ರೈಸ್ ಕೊಟ್ರಿ? ಹೌದು. ಸೊ ನೆಕ್ಸ್ಟ್ ಏನು ಪ್ಲಾನ್ಸ್ ನಿಮ್ದು? ನೆಕ್ಸ್ಟ್ CA ಮಾಡುವ ಅಂತಿದ್ದೇನೆ. ಇಲ್ಲಿ ನಮ್ಮ ಕಾಲೇಜಲ್ಲೇ ಕೋಚಿಂಗ್ ಕೊಡ್ತಿದ್ದಾರೆ, ತುಂಬಾ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಅದೇ ಮಾಡುವ ಅಂತಿದ್ದೇನೆ. ಅದೇ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ HOD ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಓವರ್ ಆಲ್ ಆಗಿ ಕಾಲೇಜ್ ಬಗ್ಗೆ ಏನು ಹೇಳಿ? ನಮ್ಮ ಡಿಪಾರ್ಟ್ಮೆಂಟ್ ಇದು HOD ಶಂಕರ್ ಸರ್, ಅವರೇ ನಮಗೆ ಕ್ಲಾಸ್ ಇನ್ಚಾರ್ಜ್ ಆಗಿದ್ರು. ಅವರು ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವರು ಮತ್ತೆ ಪ್ರಿನ್ಸಿಪಲ್. ಹಾಗೆ ಅವರು ತುಂಬಾ ಮೆಟೀರಿಯಲ್ಸ್ ಮತ್ತೆ ಎಕ್ಸ್ಟ್ರಾ ಸಾಲ್ವ್ ಮಾಡಿ ನಮಗೆ ಅಂದ್ರೆ ಡಿಮೋಟಿವೇಟ್ ಆಗಂದ್ರೆ ಎಷ್ಟು ಓದುದು ಅಂತ ಆಗುವಾಗ ಸಹ ಅವರೇ ಮೋಟಿವೇಟ್ ಮಾಡ್ತಿದ್ರು. ಓದ್ಬೇಕು, ನಿಂಗೆ ಮಾರ್ಕ್ಸ್ ಬೇಕಲ್ಲ, ಓದು ಅಂತ ಮೆಟೀರಿಯಲ್ಸ್ ತಂದು ಕೊಡ್ತಿದ್ರು. ಮತ್ತೆ ಬೇರೆ ಲೆಕ್ಚರ್ಸ್ ಇದು ಅಂದ್ರೆ ದೊಡ್ಡ ದೊಡ್ಡ ಸರ್ನವ್ರು ಎಲ್ಲ ಪೋಸ್ಟ್ ಅಲ್ಲಿ ಇದ್ದವರು, ಅವ್ರದ್ದು ಹೆಲ್ಪ್ ತಗೊಂಡು ನಮ್ಗೆ ಹೆಲ್ಪ್ ಮಾಡ್ತಿದ್ರು. ಮತ್ತೆ ಪ್ರಿನ್ಸಿಪಲ್ ಸರ್ ಸಹ ತುಂಬಾ ಅಂದ್ರೆ ಮೋಟಿವೇಟ್ ಮಾಡ್ತಾನೆ ಇದ್ರು, ಎಷ್ಟು ತರ್ಬೇಕು, ಇದು ಓದ್ಬೇಕು ಅದು ಓದ್ಬೇಕು ಅಂತ. ಹಾಗೆ ವಾಣಿ ಇಸ್ ದ ಬೆಸ್ಟ್ ಅಂತ? ಬೆಸ್ಟ್ ಫಾರ್ ಎಲ್ಲ ಬೆಸ್ಟ್ ಅಂತ ಹೇಳ್ಬೋದು. ನಾನು 10th ಅಲ್ಲಿ 94 ತೆಗೆದು ಇಲ್ಲಿ ತನಕ ಅಂದ್ರೆ 98% ಬಂದಿದೆ ಈಗ. ಅಂದ್ರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ತುಂಬಾ ಕಲ್ಚರಲ್ಲೂ ಸಹ ತುಂಬಾ ಎದುರು ಹೋಗಿದ್ದೇನೆ. ಅಂದ್ರೆ ತುಂಬಾ ಮೋಟಿವೇಟ್ ಮಾಡಿ ಹಾಗೆ ಸೇರು ನಾನು ಹಾಗೆ ಕಲ್ಚರಲ್ ಹೋಗುದಿಲ್ಲ ಅಷ್ಟು, ಬಟ್ ಹೋಗು ಅಂತ ಹೇಳಿ ಎಲ್ಲ ಕಡೆ ಹೇಳೋದು ಒಂದೇ, ಕೇವಲ ಪಠ್ಯ ಮಾತ್ರ ಮುಖ್ಯ ಇಲ್ಲ, ಪಠ್ಯ ಚಟುವಟಿಕೆ ಕೂಡ ಬೇಕಾಗುತ್ತಂತ. ಸೊ ಅದು ಎರಡು ಕೂಡ ಇಲ್ಲಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಸ್ಕಿಲ್ಸ್ ಬೇಕಾ ಓದುವ ಜೊತೆ. ಹಾಗೆ ಅವರು ತುಂಬಾ ಅದಕ್ಕೆ ಸಹ ಮೋಟಿವೇಟ್ ಮಾಡಿದ್ದಾರೆ, ಇದಕ್ಕೆ ಸಹ ಮೋಟಿವೇಟ್ ಮಾಡಿದ್ದಾರೆ. ಅವರೊಳಗೆ ಹ್ಯಾಪಿ ಆಗಿದೆ. ಸೊ ಅವ್ರ ತಾಯಿನ ಜೊತೆ ಮಾತಾಡ್ಸೋಣ. ಮೇಡಮ್, ಮಗಳು ಕಾಲೇಜಿಗೆ ಫಸ್ಟ್ ರ್ಯಾಂಕ್, ಸ್ಟೇಟಿಗೆ 7th ರ್ಯಾಂಕ್. ಸೊ ಎಷ್ಟು ಖುಷಿ ಇದೆ, ನಿಮ್ಮ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ. ಒಬ್ಬಳೆ ಮಗಳ ಹೇಗೆ? ಇಲ್ಲ, ಮಗ ಒಬ್ಬ ಇದ್ದಾನೆ. ತುಂಬಾ ಖುಷಿ ಆಯ್ತು.
ಹಾಗೆ ಅವ್ರ ದೊಡ್ಡಪ್ಪ ದೊಡ್ಡಮ್ಮನಿಗೂ ಸಹ ತುಂಬಾ ಖುಷಿ ಆಯ್ತು. ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ, ತುಂಬಾ ಖುಷಿ ಆಯ್ತು. ಅಂದ್ರೆ ಇಲ್ಲಿ ಟೀಚರ್ಸ್ ಇದು ತುಂಬಾ ಸಪೋರ್ಟ್ ಇತ್ತು, ಮನೆಯಲ್ಲಿ ಸಹ ಸಪೋರ್ಟ್ ಇತ್ತು, ಫ್ರೆಂಡ್ಸ್ ಟೀಚರ್ಸ್ ಎಲ್ಲರದ್ದು ಸಪೋರ್ಟ್ ಇತ್ತು. ಓಕೆ. ಓಕೆ. ಸೊ ನೀವು ನಿರೀಕ್ಷೆ ಮಾಡಿದ್ರೆ ಈ ತರ ಬರ್ತಾಳೆ ಕಾಲೇಜಿಗೆ ಟಾಪರ್ ಬರ್ತಾಳೆ? ಟಾಪರ್ ಬರ್ಬೇಕಂತ ಅವಳಿಗೆ ತುಂಬಾ ಆಸೆ ಇತ್ತು, ಬರ್ತಾಳಂತ ಇತ್ತು, ಆದ್ರೆ ಬಂದಿದೆ, ಅದೇ ಖುಷಿ. ಸೊ ಆಲ್ಮೋಸ್ಟ್ ಕೆಲವೊಂದು ಮಾತಿರುತ್ತೆ, ಪೇರೆಂಟ್ಸ್ಗಳು ತುಂಬಾ ಪ್ರೆಷರ್ ಹಾಕ್ತಾರೆ ಓದ್ಬೇಕು ಓದ್ಬೇಕು ಅಂತ. ಸೊ ಎಲ್ಲೂ ಕೂರುವಾಗಿಲ್ಲ, ಎಲ್ಲೂ ಮೊಬೈಲ್ ನೋಡುವ ಹಾಗಿಲ್ಲ, ಎಲ್ಲೂ ಟಿವಿ ನೋಡುವ ಹಾಗಿಲ್ಲ, ಓದು 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 ಅಂದ್ರೆ PUC ಟೈಮ್ ಮತ್ತೆ SSLC ಟೈಮಲ್ಲಿ ಜಾಸ್ತಿ ಪ್ರೆಷರ್ ಹಾಕ್ತಾರೆ. ಸೊ ನೀವು ಆ ಥರ ಏನಾದ್ರು ಮಾಡಿದ್ರೆ ಹೇಗೆ? ನಮ್ಮ ಮನೇಲಿ ಹಾಗೆ ಚೂರು ಸಹ ಇರ್ಲಿಲ್ಲ, ಓಕೆ. ಎಂತ ಸಹ ಇರ್ಲಿಲ್ಲ. ಅವಳು ಲಾಸ್ಟ್ ಮಿನಿಟ್ ಅಲ್ಲಿ ಓದಿದ್ದು, ಮತ್ತೆ ಫಸ್ಟ್ ಎಲ್ಲ ಅಷ್ಟು ಓದ್ತಿರ್ಲಿಲ್ಲ, ಆ ಲಾಸ್ಟ್ ಮಿನಿಟ್ ಅಲ್ಲಿ ಫುಲ್ ಓದ್ತಾ ಇದ್ಲು. ಸೊ ಇದೊಂದು ಲೆಸನ್, ಯಾಕಂತ ಹೇಳಿದ್ರೆ ಕೇವಲ ಪ್ರೆಷರ್ ಹಾಕಿ ಓದು ಓದು ಅಂತ ಹೇಳಿದ್ರೆ ಮಾತ್ರ ಮಾರ್ಕ್ ಬರಬೇಕಾಗಿಲ್ಲ. ಅವರಷ್ಟಕ್ಕೆ ಫ್ರೀಯಾಗಿ ಬಿಟ್ಟರು ಕೂಡ ಅವರಿಗೆ ಓದುವಂತ ಮನಸ್ಸಿದ್ರೆ ಸಾಕು. ಅವರಿಗೆ ಮನಸ್ಸಿರ್ಬೇಕು ಮೈನ್. ಅದೇ ನಾವಂತ ಪ್ರೆಷರ್ ಯಾರು ಹಾಕ್ಲಿಲ್ಲ ಮನೆಯಲ್ಲಿ. So, ಆ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಇಲ್ಲ, ತುಂಬಾ ಖುಷಿಯಾಗಿದೆ ಅಷ್ಟೇ. ನೆಕ್ಸ್ಟ್ಗೆ ದೊಡ್ಡ CA ಮಾಡ್ಬೇಕಂತ ಆಸೆ ಇದೆ, ಅದೇ. ಹಾ, ಎಲ್ಲ ಸಪೋರ್ಟ್ ಇದೆ. ಓಕೆ, ನಾನು ಆಗ್ಲೇ ಹೇಳಿದೆ ಒಟ್ಟು 3 ರ್ಯಾಂಕ್ ಬಂದಿದೆ ವಾಣಿಜ್ಯ ವಿಭಾಗದಲ್ಲಿ ಅಂತ. ಒಬ್ಬರೀಗ ಸಂಜನಾ ಪೈ ಮಾತಾಡಿದ್ರು, ಇದೀಗ ಸಮೀಕ್ಷಾ ಅನ್ನುವಂಥವ್ರು 592 ಅಂಕ ಸಿಕ್ಕಿರುವಂಥದ್ದು. ಎಕ್ಸಾಕ್ಟ್ಲಿ ಅಲ್ವಾ? ಕರೆಕ್ಟ್ ಅದ ಓಕೆ. ಇವರಿಗೆ 592 ಅಂಕ ಸಿಕ್ಕಿರುವಂಥದ್ದು. ನಮ್ಮ ಸ್ಟೇಟ್ಗೆ 8ನೇ ಸ್ಥಾನ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಹೇಳಿ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತುಂಟು. ಎಕ್ಸ್ಪೆಕ್ಟ್ ಮಾಡಿದಾಗೆ ಸ್ಟೇಟ್ ರ್ಯಾಂಕ್ ಬಂತು. ಕಾಲೇಜಿಗೆ ಒಂದು ತಂದು ಕೊಡ್ಬೇಕಂತ ಇತ್ತು, ತಂದು ಕೊಟ್ಟೆ. ಓಕೆ. ಸೊ ಯಾವ ತರ ಸ್ಟಡೀಸ್ ಎಲ್ಲ ಮಾಡಿದ್ರಿ? ಸ್ಟಡೀಸ್ ಟೈಮ್ ಟೇಬಲ್ ಪ್ರಕಾರ ಹೋಗ್ತಾ ಇದ್ದೆ. ಎಕ್ಸಾಮಿಗೆ ಇನ್ನೊಂದು 2 ತಿಂಗಳಿರುವಾಗ ತುಂಬಾ ಸೀರಿಯಸ್ ಆಗಿ ಕೂತ್ಕೊಂಡು ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು ಈವ್ನಿಂಗ್ ಒಂದು 6 to 8 ಹಾಗೆ ಇರ್ತಿತ್ತು ನನ್ನ ಟೈಮ್ ಟೇಬಲ್. ಮತ್ತೆ ಕಾಲೇಜಿಂದ ಸಿಕ್ಕ ಸಪೋರ್ಟ್ ಇದೆಲ್ಲ ಕಾಲೇಜಿಗೆ ನಾವು ಡೆಡಿಕೇಟ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟಾಫ್ ನಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೈಕ್ ಎವ್ರಿ ಮೂಮೆಂಟ್ ಎಂತ ಮೆಸೇಜ್ ಹಾಕಿದ್ರು, ಎಂತ ಡೌಟ್ ಕೇಳಿದ್ರು ಎಲ್ಲದಕ್ಕೂ ರಿಪ್ಲೈ ಮಾಡ್ತಿದ್ರು. ಅಷ್ಟೇ ಪೇಷಿಯನ್ಸ್ ಇಂದ ಎಲ್ಲದಕ್ಕೂ ಆನ್ಸರ್ ಮಾಡ್ತಿದ್ರು. ಸೊ ವಾಣಿ. ಓಕೆ. ಸೊ ಇನ್ನೊಂದು ಬೇರೆ ಏನಾದ್ರು ಆಕ್ಟಿವಿಟಿ ಇದ್ದೀರಾ ನೀವು? ಜಸ್ಟ್ ಪಠ್ಯ ಮಾತ್ರ, ಪಠ್ಯೇತರದಲ್ಲಿ ಇದ್ದೀರಾ? ನಾನು ಸ್ಟಡೀಸ್ಗಿಂತ ಜಾಸ್ತಿ ಇದ್ದದ್ದೇ ಕಲ್ಚರಲ್ ಅಲ್ಲಿ. ನಾನು ಸ್ಕಿಟ್ಸ್ ಎಲ್ಲ ಮಾಡ್ತಿದ್ದೆ. ಆಲ್ಮೋಸ್ಟ್ ಕಾಲೇಜ್ ಇಲ್ಲಿ ಬಂದ ಮೇಲೆ ಸ್ಕಿಟ್ ಎಲ್ಲ ಮಾಡಿದ್ದು, ಒಂದು 3-4 ಸ್ಕಿಟ್ ಮಾಡಿದ್ದೇನೆ. ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಮೋನೋ ಆಕ್ಟಿಂಗ್ ಕಾಂಪಿಟೇಷನ್ ಅಲ್ಲಿ ಹೋಗಿದ್ದೇನೆ. ಆಲ್ಮೋಸ್ಟ್ ಒಂದು 3-4 ಫೆಸ್ಟ್ ಅಟೆಂಡ್ ಮಾಡಿದ್ದೇನೆ ಕಾಲೇಜಿಂದ. ಒಂದು ಬೆಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಫಸ್ಟ್ ಪ್ಲೇಸ್ ತಗೊಂಡು ಬಂದಿದ್ದೇವೆ. ಅಂಡ್ ಅದೇ ಸ್ಪೀಚ್, ಆಮೇಲೆ ಡ್ಯಾನ್ಸ್ ಎಲ್ಲದರಲ್ಲೂ ಇದ್ದೆ. ಓಕೆ. ಎಲ್ಲ ಒಂದು ಸಕಲ ಕಲಾ ವಲ್ಲಭೆ ಅಂತ ಹೇಳ್ಬಹುದು ಓವರಲ್ ಆಗಿ, ಹೌದಾ? ಸೊ ನಿಮ್ಮ ನಿರೀಕ್ಷೆ ಇಷ್ಟ ಇತ್ತ ಅಥವಾ ಇನ್ನೂ ಜಾಸ್ತಿ ಬೇಕು ಅಂತ? ಸ್ವಲ್ಪ ಇತ್ತು, ಅಂದ್ರೆ ಒಂದು ಇಂಗ್ಲಿಷ್ ಅಲ್ಲಿ 1-2 ಮಾರ್ಕ್ ಜಾಸ್ತಿ ಬೇಕು ಅಂತ ಇತ್ತು. ಆದ್ರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಕ್ಕಿದ್ದು ಈಗ ಅದರಲ್ಲಿ ಖುಷಿ, ಹೆಮ್ಮೆ ಪಡ್ತಾ ಇದ್ದೀರಾ? ಓಕೆ. ನೆಕ್ಸ್ಟ್ ಏನಿದೆ ಡ್ರೀಮ್ ನಿಮ್ದು? ಡ್ರೀಮ್ MBA ಮಾಡ್ಬೇಕು ಅಂತ. BBA ಮಾಡಿ MBA ಮಾಡ್ಬೇಕು ಅಂತ ಇದ್ದೇನೆ. ಮನೇಲೆಲ್ಲ ಏನಂದ್ರು ರಿಸಲ್ಟ್ ನೋಡಿ? ಮನೆಯಲ್ಲ ತುಂಬಾ ಖುಷಿ ಆಯ್ತು. ನನಗೆ ಫಸ್ಟ್ ಇದ್ದದೇ ಅಪ್ಪ ಅಮ್ಮನಿಗೊಂದು ಒಳ್ಳೆ ಹೆಸರು ತಂದು ಕೊಡ್ಬೇಕಂತ. ಸೊ ಅವರಿಗೋಸ್ಕರ, ಕಾಲೇಜಿಗೋಸ್ಕರ ಮಾಡಿದ್ದು. ಅವರಿಗೆಲ್ಲ ತುಂಬಾ ಖುಷಿ ಉಂಟು ಈಗ. ಸೂಪರ್, ಒಳ್ಳೆ ವರ್ಡ್ಸ್ ಹೇಳಿದ್ರಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಅಮ್ಮ ಬನ್ನಿ. ಮಗಳ ಮಾತು ಕೇಳಿದ್ರಿ. ಅವಳಿಗೆ ಒಂದೇ ಇದ್ದಿದ್ದು, ಒಂದು ತಂದೆ ತಾಯಿಗೆ ಒಂದು ಹೆಸರು ಕೊಡ್ಬೇಕು, ಒಂದು ಕಾಲೇಜಿಗೆ ಹೆಸರು ಕೊಡ್ಬೇಕು ಅಂತ 2 ಕೂಡ ತಂದು ಕೊಟ್ಟಿದ್ದಾರೆ. ಹೇಳಿ, ಎಷ್ಟು ಖುಷಿ? ತುಂಬಾ ಖುಷಿ ಆಗ್ತಾ ಉಂಟು, ತುಂಬಾ ಖುಷಿ ಆಗಿದೆ. ಎಷ್ಟು ನಿರೀಕ್ಷೆ ಇತ್ತ ಈ ತರ ಟಾಪರ್? ಗೊತ್ತಿತ್ತು, ನಮ್ಗೆ ಗೊತ್ತಿತ್ತು, ಹೇಳ್ತಿದ್ಲು ಅವಳು ಬರ್ಬಹುದು ಅಂತ, ಸ್ಟೇಟ್ ಅಲ್ಲಿ ಬರ್ಬಹುದು ಅಂತ ಹೇಳ್ತಿದ್ಲು. ಸೊ SSLC ಎಲ್ಲ ಹೇಗಿತ್ತು? ಪರವಾಗಿಲ್ಲ, ಒಳ್ಳೆ ಮಾರ್ಕ್ಸ್ ತೆಗ್ದಾಳೆ SSLC ಕೂಡ. ಸೊ ಮನೇಲೆಲ್ಲ ಸ್ಟಡೀಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೆ ಹೇಗೆ? ಕೊಡ್ತಾ ಇದ್ಲು, ಅವಳಷ್ಟಕ್ಕೆ ಅವಳು ಓದುವುದು ಎಲ್ಲ ಪರವಾಗಿಲ್ಲ. ನಿಮ್ಮ ಬೇರೆ ಮಕ್ಕಳು ಎಷ್ಟು? ಒಬ್ಬರೇ ಇರೋದು? ಇಬ್ರು, ಒಂದು ಗಂಡು ಒಂದು ಹೆಣ್ಣು. ಸೊ ಮಗಳು ಈಗ ಆಕ್ಚುಲಿ ಎಲ್ರು ಹೇಳ್ತಾರೆ ಹೆಣ್ಮಗಳೇ ಬೆಸ್ಟ್ ಅಂತ. ಸೊ ಅವಳಿಗೆ ನಿಮಗೆ ಹೆಮ್ಮೆಯ ಒಂದು ಮಗಳಾಗಿ. ಹೌದೌದು, ತುಂಬಾ ಖುಷಿಯಾಗಿದೆ ನಮ್ಗೆ. ಅವಳ ಅಪ್ಪನಿ ಕೂಡ ಅಷ್ಟೇ ಖುಷಿಯಾಗಿದೆ. ಮುಂದೆ MBA ಮಾಡ್ಬೇಕು ಅಂತ ಇದ್ದಾರೆ. ಹೌದು, ಅಡ್ಮಿಷನ್ ಆಗಿದೆ. ಇದೀಗ ವಾಣಿಜ್ಯ ವಿಭಾಗಕ್ಕೆ 3 ರ್ಯಾಂಕ್. ಈಗ HOD ಇದ್ದಾರೆ ಸರ್. ನಿಮ್ಮ ವಿದ್ಯಾರ್ಥಿಗಳು 3 ರ್ಯಾಂಕ್ ತಂದು ಕೊಟ್ಟಿದ್ದಾರೆ. ಕಾಲೇಜಿಗೆ ಟಾಪರ್ ಆಗಿದ್ದಾರೆ, ಫಸ್ಟ್ ರ್ಯಾಂಕ್, ಜೊತೆಗೆ ಸ್ಟೇಟ್ಗೆ 7, 8, 10ನೇ ರ್ಯಾಂಕ್ ಸಿಕ್ಕಿರುವಂತ ಎಷ್ಟು ಖುಷಿ ಇದೆ ಸರ್. ನಿಮ್ಮ ಒಂದು ಪರಿಶ್ರಮ, ನಿಮ್ಮ ಒಂದು ಆ ಎಫರ್ಟ್ಸ್ಗೆ ಯಾವ ತರ ಒಂದು ರಿಸಲ್ಟ್ ಸಿಕ್ತು, ಹೇಗೆ? ಬಹಳ ಖುಷಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ನಾವು ಏನನ್ನ ಇಡೀ ವರ್ಷದಲ್ಲಿ ನಾವು ಏನು ಎಫರ್ಟ್ ಹಾಕಿದ್ದೇವೆ ಅದು ಯಾವತ್ತು ನಮಗೆ ಸಿಗುವಂಥದ್ದು ಅದು ಲಾಸ್ಟಿಗೆ ರಿಸಲ್ಟ್ನ ದಿವಸ ಮಾತ್ರ. ಸೊ ಹಾಗಾಗಿ ರಿಸಲ್ಟ್ನ ದಿವಸ ಹೇಗೆ ಬರ್ತದೆ ಅಂತ ಹೇಳೋದ್ರ ಮೇಲೆ ನಮ್ಮ ಪರ್ಫಾರ್ಮೆನ್ಸ್ ಡಿಸೈಡ್ ಆಗೋದು. ಸೊ ಆದ್ದರಿಂದ
ನಾವು ಏನು ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಿದ್ದೆವು ಆ ನಿರೀಕ್ಷೆಯನ್ನು ವಿದ್ಯಾರ್ಥಿಗಳು ತಲುಪಿದ್ದಾರೆ ಅಂತ. ಹಾಗಾಗಿ ಕಳೆದ ವರ್ಷವೂ ನಮಗೆ 3 ರ್ಯಾಂಕ್‌ಗಳು ಬಂದಿತ್ತು. ಈ ವರ್ಷವೂ 3 ರ್ಯಾಂಕ್‌ಗಳು ಮತ್ತೆ ನಮಗೆ ಅದು ಬಂದಿದೆ. ಅಂದರೆ ಕ್ರಿಕೆಟ್‌ನ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಕನ್ಸಿಸ್ಟೆಂಟಿಯನ್ನು ನಾವು ಸಸ್ಟೈನೇಬಿಲಿಟಿಯನ್ನು ಕನ್ಸಿಸ್ಟೆನ್ಸಿಯನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಇನ್ನೂ ನಿರೀಕ್ಷೆ ಇದೆ ನಮಗೆ. ಈಗ ಮಕ್ಕಳು ಟಾಪರ್ ಬಂದಿರುವಂಥ ಮಕ್ಕಳು, ರ್ಯಾಂಕ್ ಬಂದಿರುವಂಥ ಮಕ್ಕಳು ಮತ್ತೆ ಅವರು ರಿವ್ಯಾಲ್ಯೂಯೇಷನ್ ಹಾಕೋದ್ರಲ್ಲಿ ಇದ್ದಾರೆ. ಅವರಿಗೆ ಅದರಲ್ಲಿ ಎಕ್ಸ್ಪೆಕ್ಟೇಷನ್ ಉಂಟು. ಸೊ ಅದರಿಂದ ಅದರ ಹಿಂದೆ ಸಹ ನಾವೀಗ ಕೆಲಸ ಮಾಡ್ತಾ ಇದ್ದೇವೆ. ಸೊ ಇನ್ನು ಮುಂದೆಯೂ ಅವರ ಮಾರ್ಕ್ಸ್ ಇನ್ನಷ್ಟು ಲಿಫ್ಟ್ ಆಗುವಂಥ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಕಾಲೇಜಿನ ಮಟ್ಟಿಗೆ ಒಂದು ಒಳ್ಳೆಯ ಫಲಿತಾಂಶ ನಮಗೆ ಬಂದಿದೆ. ಬಟ್ ಇನ್ನಷ್ಟು ನಮಗೆ ನಿರೀಕ್ಷೆ ಇದೆ ಅಂತ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಮುಖಾಂತರ ಮತ್ತಷ್ಟು ಇನ್ನೂ ಪರ್ಸೆಂಟೇಜ್ ಜಾಸ್ತಿ ಅವರ ರ್ಯಾಂಕಿಂಗಿನ ಪೊಸಿಷನ್ ಇನ್ನೂ ಜಾಸ್ತಿ ಆಗೋದಕ್ಕೆ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ ಆ ವಿಷಯದಲ್ಲಿ. ಸೊ ಡಿಪಾರ್ಟ್ಮೆಂಟ್ ವೈಸ್ ಯಾವ ಥರ ಸಪೋರ್ಟ್ ಎಲ್ಲ ಇತ್ತು ನಿಮಗೆ? ಅಂದರೆ ನಾವು ಅವರಿಗೆ ಈಗ ಕಾರ್ಪೊರೇಟ್ ವರ್ಲ್ಡ್ ಅಂತ ಹೇಳ್ತೇವೆ. ಈಗ ಕಾಮರ್ಸ್ನವರಾಗಿದ್ದ ಕಾರಣಕ್ಕೆ ಕಾರ್ಪೊರೇಟ್ ವರ್ಲ್ಡಲ್ಲಿ ನಾವಿದ್ದೇವೆ. ಎಲ್ಲ ವಿಷಯಗಳು ಕೂಡ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ನಡೆಯುವಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ನಾವು ಕೆಲವೊಂದು ಟಾರ್ಗೆಟನ್ನು ಸೆಟ್ ಮಾಡಿದ್ದೆವು. ಅವರ ಕಳೆದ ಫಸ್ಟ್ PUCಯ ಫೈನಲ್ ಎಕ್ಸಾಮಿನ ಮಾರ್ಕನ್ನು ನೋಡಿಕೊಂಡು ಅದರ ಆಧಾರದಲ್ಲಿ ನಾವು ಒಂದಷ್ಟು ವಿದ್ಯಾರ್ಥಿಗಳನ್ನು ಅವರನ್ನು ನಾವು ಸ್ಪೆಷಲ್ ಆಗಿ ಟ್ರೈನ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆವು. ಸೊ ಅದನ್ನು ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆವು. ಹಾಗಾಗಿ ಅವರಿಗೆ ಪ್ರತಿ ಎಕ್ಸಾಮಲ್ಲೂ ಕೂಡ ನಾವು ಅವರ ಪರ್ಫಾರ್ಮೆನ್ಸನ್ನು ನಾವು ನೋಡ್ತಾ ಇದ್ದೆವು, ಅವ್ರ ಹತ್ರ ಮಾತಾಡ್ತಾ ಇದ್ದೆವು, ಅವರಿಗೆ ಬೇಕಾದಂಥ ಎಕ್ಸ್ಟ್ರಾ ಮೆಟೀರಿಯಲ್ಗಳನ್ನು ಕೊಡ್ತಾ ಇದ್ದೆವು. ಸೊ ಹಾಗಾಗಿ ಅಂದರೆ ಒಂದು ಸೈಡಿನ ಎಫರ್ಟ್ ಮಾತ್ರ ಅಲ್ಲ ಅಂತೇಳಿ, ವಿದ್ಯಾರ್ಥಿಗಳು ಕೂಡ ಸಪೋರ್ಟ್ ಮಾಡಿದಾಗ ಪ್ರಿನ್ಸಿಪಾಲ್ರು, ಕಾಲೇಜಿನ ಆಡಳಿತ ಮಂಡಳಿ ಇವರೆಲ್ಲರೂ ನಮಗೆ ಸಪೋರ್ಟ್ ಮಾಡಿದರು, ನೀವು ಅವರನ್ನು ಟ್ರೈನ್ ಅಪ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಒಬ್ಬ ಕಾಮರ್ಸ್ ಡಿಪಾರ್ಟ್ಮೆಂಟಿನವನು ಅಂತೇಳಿ ಅಲ್ಲ, ಟೋಟಲ್ ಆಗಿ ಆ ಮಕ್ಕಳ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಯಾರೆಲ್ಲ ವಿಷಯಗಳಿಗೆ ಪಾಠಕ್ಕೆ ಬರ್ತಾರೆ ಅವರೆಲ್ಲರ ಒಂದು ಪರಿಶ್ರಮದಿಂದಾಗಿ ಈ ರಿಸಲ್ಟ್ ಇವತ್ತು ಬಂದಿದೆ. ಭಾಳ ಖುಷಿ ಇದೆ. ಬರುವ ವರ್ಷ ಇನ್ನೂ ದೊಡ್ಡ ಮಟ್ಟದ ರ್ಯಾಂಕನ್ನು ನಾವು ಕೊಡೋದ್ರಲ್ಲಿ ನಾವು ಈಗ ಅದಕ್ಕೆ ಮುಂದೆ ಹೋಗಿ ಆಯ್ತು. ನಾವು ಈ ರಿಸಲ್ಟ್ ಮುಗಿಯಿತು, ಮುಂದಿನ ವರ್ಷದ ರಿಸಲ್ಟ್ ನಮ್ಮ ಕಡೆಗೆ ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಇನ್ನಷ್ಟು ಒಳ್ಳೆಯ ರ್ಯಾಂಕ್ಗಳನ್ನು ಇನ್ನೂ ನಾವು ಕೊಡ್ತೇವೆ ಅಂತ ಹೇಳೋದು ಭರವಸೆ ನಮಗಿದೆ ಅಂತೇಳಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್ ಸರ್. ಓಕೆ, ಆಗಲೇ ಹೇಳಿದ ಹಾಗೆಯೇ ಕಾಮರ್ಸ್ ವಿಭಾಗದಲ್ಲಿ ಸಂಜನಾ ಪೈ 593 ಅಂಕ, ಆಮೇಲೆ ಸಮೀಕ್ಷಾ 592 ಅಂಕ. ಅದೇ ರೀತಿ ಸಾಧ್ಯ ಅವರಿಗೆ ಇವತ್ತು ಬಂದಿಲ್ಲ, ಹಾಗಾಗಿ ಅವರು ಕೂಡ ಹಾಗೆಯೇ 590 ಅಂಕ ಪಡೆದು ಸ್ಟೇಟಿಗೆ 10ನೇ ರ್ಯಾಂಕ್ ಪಡೆದಿರುವಂಥದ್ದು. ಹಾಗಾಗಿ ಇದೊಂದು ಬೆಳ್ತಂಗಡಿಗೆ ಹೆಮ್ಮೆ ಅಂತ ಹೇಳ್ತಾ ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.